ಸುಳ್ಳು ಸುಳ್ಳು ಒಂತೆ ಡಲ್ ಇತ್ತಲ್ಲ ಇತ್ತೆ ಏನಂತ ಕುಯ್ಬೇಕಂತ ಹುಷಾರಾಯಲ್ಲ. ಯಾರು ಕುರ್ಮಿ ಕುರ್ಮಿ ಇಲ್ಲಿ ಯಾಕೆ ಬಾಯಿ ನಿಲ್ಲಕ್ಕಿಲ್ಲ. ಏನ್ ಮಾಡ್ತಾ ಇದ್ದೀನಿ? ಅದು ಇದು ಅದು ಇದು ಒಂದು ಒರಿ ದಿನ ಮೊನ್ನದಾನಿಗ ಪೀಸ್ ಒರಿಯು ಜೊತೆ ಊರುಡುಪುರ ಅಂಚ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ಮತ್ತೊಂದು ಫ್ರೀ ಡೇ ಅಂತ ವಿ ಹ್ಯಾವ್ ಕಮ್ ಔಟ್ ಸೈಡ್. ನೋಡೋಣ, ಲೆಟ್ಸ್ ಗೋ. ಸೊ ಇವತ್ತು ಬೆಳಗ್ಗೆ ಇವತ್ತು ನಾವು ಕಾರ್ ನೋಡೋದಕ್ಕೆ ಬಂದಿದ್ದೀವಿ. ಬಟ್ ಮಮ್ಮಿ ನನ್ನನ್ನು ನೋಡೋದಕ್ಕೆ ಬಂದಿದ್ದಾರಲ್ವಾ. ಸೊ ಅಮ್ಮ ಬಂದಾಗ ನನಗೆ ಯಾವ ರೀತಿಯ ಒಂದು ಊಟ ಮಾಡಿಕೊಟ್ಟಿದ್ದಾರೆ, ವೆರೈಟೀಸ್, ಅದನ್ನೆಲ್ಲ ನೀವು ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಮೀನ್ವೈಲ್ ನಾವು ಒಳಗಡೆ ಹೋಗ್ತೀವಿ. ಇವತ್ತು ಸ್ಪೆಷಲ್ ಮನೆಯಲ್ಲಿ ಚಿಕನ್ ಸುಕ್ಕ ಇದೆ, ಮಂಗಳೂರು ಉಡುಪಿ ಸ್ಟೈಲ್. ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಏನಿದು ಕಡಲೆ ತೊಂಡೆಕಾಯಿ ವೆಜ್ ಅವ್ರಿಗೆ ಅದು. ಹಾಗೆಯೇ ಇಲ್ಲಿ ವೆಜ್ ಅವ್ರಿಗೆ ದಾಲ್, ಓಕೆನಾ. ಅದ್ರ ಜೊತೆಗೆ ಇಲ್ಲಿರೋದು ಮಟನ್ ಸಾರು. ಇದು ಇವತ್ತಿನ ಮೆನು. ಇನ್ನು ನಾಳೆ ಬಿಸಿ ಬಿಸಿ ಮೀನು. ಯಾರು ಇದನ್ನ ಇಷ್ಟ ಐಟಮ್ ಮಾಡಿರೋ ಗೊತ್ತು ಯಾರು? ಓಹೋ ಅಮ್ಮ ಮನೆಗೆ ಬಂದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಮೀನು, ಚಿಕನ್, ಮಟನ್ ಎಲ್ಲ. ಇಲ್ಲಿರೋದು ಏಡಿನ ಇದು ಅಲ್ಲ, ಸಿಗಡಿ, ಪ್ರಾನ್ಸ್, ವಾಟ್ ಎವರ್. ಇದು ಪ್ರಾನ್ಸ್, ಇದು ಏಡಿ, ಕರೆಕ್ಟ್. ಇದು ನನ್ನ ಫೇವ್ರೆಟ್ ಕ್ರ್ಯಾಬ್. ಇಲ್ಲಿರೋದು ಮಟನ್ ಆ್ಯಂಡ್ ಇಲ್ಲಿರೋದು ಕ್ರ್ಯಾಬ್ ಕರಿ ಸಾಂಬಾರ್. ಓ, ಚೆನ್ನಾಗಿರುವಂಥ ಊಟ, ಲವ್ಲಿ. ಎಲ್ಲರದು ಊಟ ಆಯಿತು. ನಾನು ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಇದ್ದೆ ಅಂತ ಇವಾಗ ಮಾಡ್ತಾ ಇದ್ದೀನಿ. ಇಟ್ ಇಸ್ ಸೋ 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 ಗುಡ್. ಮಟನ್ ಆ್ಯಂಡ್ ಪ್ರಾನ್ಸ್. ಎಲ್ಲಕ್ಕಿಂತ ಚೆನ್ನಾಗಿರೋದು ಈ ಕ್ರ್ಯಾಬಲ್ಲಿ ಎಷ್ಟು ಮಾಂಸ ಇದೆ ಗೊತ್ತಾ? ಸೋ ಗುಡ್. ಈ ಮೀನುಗಳು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಸಾಂಬಾರ್ ಟೇಸ್ಟ್ ಎಲ್ಲ ಬರುತ್ತಲ್ಲ. ಇಟ್ ಇಸ್ ಸೋ 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 ನೈಸ್. ಥ್ಯಾಂಕ್ ಯು ಅಮ್ಮ. ನೆಕ್ಸ್ಟ್ ಡೇ ಅಮ್ಮ ಕೋರಿ ರೊಟ್ಟಿ ಮಾಡಿದ್ರು. ನನಗೆ ಇದಂದರೆ ತುಂಬಾ ಇಷ್ಟ. ಮಂಗಳೂರು ಉಡುಪಿ ಅವ್ರಿಗೆ ಸಾಮಾನ್ಯವಾಗಿ ಕೋರಿ ರೊಟ್ಟಿ ಇಸ್ ಫೇವ್ರೇಟ್. ಒಂದು ಒರಿ ದಿನ ಮೊನ್ನದಾನಿಗ ಪೀಸ್ ಒರಿಯು ಜೊತೆ ಊರುಡುಪುರ ಅಂಚ. ಅದೇ ದಿನ ಸಂಜೆ ಅಮ್ಮ ಅವಲಕ್ಕಿ ಮಿಕ್ಸ್ಚರ್ ಮಾಡಿದ್ರು. ಇದರಲ್ಲಿ ಸಿಹಿ, ಖಾರ, ಉಪ್ಪು ಎಲ್ಲ ಇರುತ್ತೆ. ಟೀ ಟೈಮ್ಗೆ ಬೆಸ್ಟ್ ಸ್ನ್ಯಾಕ್. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ತಾತ ನನ್ನ ಮಾತುಕತೆ ನಿಮ್ಗೆ ಇಷ್ಟ ಆಯ್ತಲ್ವಾ? ಕೋಇನ್ಸಿಡೆಂಟ್ಲಿ ಅಮ್ಮ ಏನೋ ರೆಕಾರ್ಡ್ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಅಯ್ಯ ಏನು ಏನಿವತ್ತು ತಿಂಡಿಗೆ? ಇವಾಗ ಇದು ಏನ್ ನೋಡ್ತಾ ಇರೋದು ನೀವು? ಏನ್ ನೋಡ್ತಾ ಇದ್ದೀರಾ? ಹಬ್ಬ. ಯಾವ ಹಬ್ಬ? ಪಿತೃಪಕ್ಷ. ಯಾವಾಗ? ನಮ್ಮ ಮನೆದು. ಇನ್ನ ಮಾಮಿ ಮನೆಗೆ ಮಾಮಿ ಮನೆದು ಮಂಗಳವಾರ, ನಾಳೆ ನಾಡ್ದು. ನಾನು ಬರಲ್ಲ, ನೀವು ಹೋಗಿ ಬನ್ನಿ. ನೀವು ಹೋಗ್ತಿದ್ಮೇಲೆ ನಾನು ಹೋಗ್ತಿಲ್ಲ ಬೇಡ. ನೀವು ಹೋಗ್ಲೇಬೇಕು. ನಾನು ಹೋಗ್ತಿಲ್ಲ, ನೀವು ಹೋಗ್ಬೇಕಾದ್ದು. ನಂದೇನಿಲ್ಲ, ನಿಮ್ಮದು. ಇವತ್ತು ಏನು ತಿಂಡಿ ತಿಂದ್ರಿ? ಏನು ತಿಂದಿಲ್ಲ, ಏನು ಕೊಟ್ಟಿಲ್ಲ ನನಗೆ ತಿಂಡಿ. ನನಗೆ ಕೊಟ್ಟಿಲ್ಲ. ನಿಮಗೆ ನಿಮಗೆ ಪಲಾವ್ ಕೊಡ್ನಲ್ಲ, ಪಲಾವ್ ಕೊಟ್ಟಿಲ್ಲ ನನಗೆ. ಸುಳ್ಳು ಹೇಳ್ತೀರಾ? ಅಯ್ಯ, ಕುರ್ಮಿ ಯಾರು? ಯಾರು ಕುರ್ಮಿ? ಕುರ್ಮಿ ಇಲ್ಲಿ ಯಾಕೆ ಬಾಯಿ ನಿಲ್ಲಕ್ಕಿಲ್ಲ. ಏನ್ ಮಾಡ್ತಾ ಇದ್ದೀನಿ? ಅದು ಇದು ಅದು ಇದು ಅಂಗಡಿಗೆ ಹೋಗೋದು, ಅದು ತರೋದು. ಇಲ್ಲಿ ಕುರ್ಮಿನಾ? ಕುರ್ಮಿ. ₹1 ನೋಟ್ ನೋಡು. ನನಗೆ ಕೊಡ್ತೀರಾ? ಹೇಗೆ? ಯಾರು ಕೊಟ್ಟಿರೋದು? ಅದು ಯಾರು ಅಂದರೆ ಅವತ್ತು ನಿನ್ನ ಮೈದ್ನ. ಯಾರು ನನ್ನ ಮೈದ್ನ? ಯಾವ ಮೈದ್ನ ಅಂದರೆ ನಿಮ್ಮ ಕೃಷ್ಣ ಮಾವನ ಮಗ. ಹೆಸರೇನು? ಆದರ್ಶ. ಯಾರು ಕೊಟ್ಟಿದ್ದು? ಅಲ್ಲಿ ಅವತ್ತು ಹಬ್ಬಕ್ಕೆ ಹೋಗಿದ್ವಲ್ಲ, ಅವಾಗ ಕೊಟ್ಟಿದ್ದ. ಅದು ಹಂಗೆ ಇಟ್ಕೊಂಡು ಅವ್ರು ನೀನು ಕೊಡೋಕೆ ಹೋಗ್ತೀನಿ, ನನಗೆ ಹುಷಾರೆಲ್ಲ ಬಡಿ, ಹುಷಾರು ಆದ್ಮೇಲೆ ಕೊಡಿ ಅಂದಲ್ಲ. ಏನು ಮಾಡಲಿ? ನಾನು ಚಾಕ್ಲೇಟ್ ಅಲ್ಲ ಅದಾದ್ರೂ ಮಾಡೋಕ್ಕೆ ಖರ್ಚು ಮಾಡಲಾ? ₹100 ಕೊಡಿ ಅಂತೆ. ಚಾಕ್ಲೇಟ್ ಬೇಕು, ಕೊಡಿ. ಇಲ್ಲ ಐತೆ ಅಲ್ಲ. ಸರಿ ಹೋಗ್ಲಿ ಬಿಡಿ, ₹500 ಕೊಡಿ. ಬೇಡ, ಏನು ಚಾಕ್ಲೇಟ್ ತಿಂದ ನಾವು.
ಚಾಕ್ಲೇಟ್ ಒಂದು ಚೆನ್ನಾಗೇ ಉಂಟಲ್ಲ. ಚೆನ್ನಾಗಿವೆ. ಹಾಂ, ಒಂದೇ ಒಂದು ಜಡ್ಜ್ ಬಿಡ್ಬೇಕು ಹಂಗೆ. ಯಾಕೆ? ಅಲ್ಲ, ಚಾಕ್ಲೇಟ್ ಎಂಥ ಚಾಕ್ಲೇಟು. ನಮ್ಮ ಮನೆ ಹತ್ರನೇ ಸುಮಾರಷ್ಟು ಅಂಗಡಿ ಇದೆ ಮೀನಿದು, ಚಿಕನ್ದು. ಬಟ್ ಅದರಲ್ಲಿ ಈ ಒಂದು ಸ್ಟೋರಲ್ಲಿ ತುಂಬ ವೆರೈಟೀಸೇ ಇತ್ತು. ಎಷ್ಟು ಕೆಜಿ ಗೆಟ್ಟಿ ಪ್ರಾನ್ಸ್ ಸಿಗಡಿ ಎಷ್ಟು? ಊರಿಂದ ಅಪ್ಪ ಅಮ್ಮ ಬಂದರೆ ಸಾಕು, ಆಮೇಲೆ ಫಿಶ್ ವೆರೈಟೀಸ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಅಮ್ಮ ಕೂಡ ರುಚಿ ರುಚಿಯಾಗಿ ಮಾಡ್ತಾರಲ್ವ, ಸೊ ಇವ್ರು ಬಂದಾಗ ನಾನು ಸಿಕ್ಕಿದೆ ಚಾನ್ಸ್ ಅಂತ ಆದಷ್ಟು ಫಿಶ್ ವೆರೈಟೀಸ್ನ ತಿಂತೀನಿ. ಆ್ಯಂಡ್ ಈ ಥರದ ಎಗ್ಸ್ನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ನನಗೆ ತಿಳಿಸಿ, ಓಕೆ? ಅದ ಮತ್ತೊಂದು ಮಟನ್, ಪ್ರಾನ್ಸ್, ಬಂಗಡೆ, ಗೆಟ್ಟಿ, ಬೆಳಿಂಜೀರು, 5 ವೆರೈಟಿ. ಈ ಅಂಗಡಿ ಕೂಡ ಕ್ಲೀನ್ ಆಗಿತ್ತು. ಇದ್ರ ಜೊತೆಗೆ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಇಕೋ ಫ್ರೆಂಡ್ಲಿ ಪ್ಯಾಕೇಜಿಂಗೇ ಮಾಡಿಕೊಟ್ಟಿದ್ದಾರೆ. ದಟ್ಸ್ ಅ ನೈಸ್ ಥಿಂಗ್ ಅಲ್ವಾ? ಬನ್ನಿ ಮನೆಗೆ ಹೋಗೋಣ ಆ್ಯಂಡ್ ಅಮ್ಮ ಮಾಡಿರುವಂಥ ಬಿಸಿ ಬಿಸಿ ಊಟ ತಿನ್ನೋಣ. ನಾನು ತಂದಿದ್ದು, ತಗೊಳ್ಳಿ ನಿಮಗೆ. ನಾನು ನಿಮ್ಮ 10 ರೂಪಾಯಿ ತಗೊಂಡೋಗಿ ತಂದಿದ್ದು. 10 ರೂಪಾಯಿ ನಿಮ್ಮದು ತಗೊಂಡೋಗಿ ತಂದದಂತೆ. ಬೆಂಗಳೂರು ಹಾಸನ ಕಡೆಯವರು ಜಾಸ್ತಿ ಹೊಳೆ ಮೀನು ಇಷ್ಟಪಟ್ಟರೆ, ಮಂಗಳೂರು ಉಡುಪಿ ಕಡೆಯವ್ರಿಗೆ ಸಮುದ್ರದ ಮೀನು ಇಷ್ಟ. ಇದು ಬಂಗಡೆ ಮೀನಂತ. ಸಾಂಬಾರು ತಿಂದು ತುಂಬಾ ಸಮಯ ಆಯಿತು. ಸೊ ಅಮ್ಮ ಬಂದಾಗ ಬಿಸಿ ಬಿಸಿ ಬಂಗಡೆ ಮೀನು ಸಾರು ಇಲ್ಲಿ ಮಾಡ್ತಾ ಇರೋದು. ಇದ್ರ ಜೊತೆಗೆ ಪ್ರಾನ್ಸ್ ಇದೆ, ಕ್ರ್ಯಾಬ್ ಇದೆ, ಬೊಳಂಜೀರ್ ಇದೆ, ಹಲವಾರು ಫಿಶ್ ವೆರೈಟೀಸ್. ಅಮ್ಮ ನುಪ್ಪು ಬೊಕ್ಕ ಕಜ್ಜಿ ಪಾಂಡೆ. ಬಂಗುಡೆ ಸಾರಾಂಡ್ ನನ್ನ ಉಪ್ಪಾವಡು. ಓ ನುಪ್ಪು ಬಾಯ್ಲ್ ರೈಸ್ ಎಂಚೋಂಡೆ ಎಂಕಲ್ನ ಇಲ್ಲು ಸೂಪರ್ ಶೋಕುಂಡು ಇಲ್ಲಿ. ಅಂದೆ ಯಾನಿತ್ತೆ ಹುಷಾರಾಯನೆ. ಒಂತೆ ಹುಷಾರಾಯಲಿ ನನ್ನ ಮಗಲಿ ಯಾನ್ ಬತ್ತಿಯೋಕೆ ಒಂತೆ ಹುಷಾರಾಯಲು. ಸುಳ್ಳು ಸುಳ್ಳು ಒಂತೆ ಡಲ್ ಇತ್ತಲ್ಲ ಇತ್ತೆ ಏನಂತ ತೂಯ್ಬೇಕ ಒಂತೆ ಹುಷಾರಾಯಲು. ಆವಾಗಲೇ ಹೇಳಿದ್ನಲ್ಲ ಬೊಳಂಜೀರ್ ಅಂತ, ಅದು ಈ ಥರ ಇರುತ್ತೆ. ಪುಟ್ಟದೆ ಮೀನು ಫ್ರೈ ಕೂಡ ಮಾಡ್ಬೋದು, ಸಾಂಬಾರಾದರೂ ಮಾಡ್ಬೋದು. ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬಟ್ ಫಾರ್ ನಾವು ಒಂದು ಸ್ವಲ್ಪ ಜ್ಯುವೆಲ್ರೀಸ್ನ ತೋರಿಸ್ತೀನಿ. ನನಗೆ ಗಾಯತ್ರಿ ಅನ್ನೋರು ಉಡುಪಿಯಿಂದ ಜ್ಯುವೆಲ್ರೀಸ್ನ ಕಳಿಸಿದ್ದಾರೆ ಆಯ್ತಾ. ಸೊ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ಸ್, ಇದನ್ನ ಕಡಾಸ್ ಅಂತಾನೂ ಹೇಳ್ಬೋದು, ಸಿಂಗಲ್ ಆಗು ಹಾಕೋಬಹುದು ಅಥವಾ 2 ಕೈಗೆ ಬ್ಯಾಂಗಲ್ ರೀತಿನಲ್ಲೂ ಹಾಕೋಬಹುದು. ಇದ್ರ ಜೊತೆಗೆ ಒಂದು ಸಿಂಗಲ್ ಬ್ರೇಸ್ಲೆಟ್. ಐ ಸ್ಟಿಲ್ ರಿಮೆಂಬರ್ ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನ ಹಾಕ್ತಾ ಇದ್ದೆ. ಸಿಮಿಲರ್ ನನ್ನ ಹತ್ರ ಗೋಲ್ಡ್ ಪ್ಯಾಟರ್ನ್ ಅಲ್ಲಿ ಇತ್ತು. ಬಟ್ ಇವರು ಸೇಮ್ ಡಿಸೈನ್ ಕಳಿಸಿದ್ದಾರೆ. ಸೊ ನನಗೆ ನನ್ನ ಹಳೆ ಬ್ರೇಸ್ಲೆಟ್ ನೆನಪಾಯ್ತು ಇದನ್ನು ನೋಡಿದಾಗ. ವೆರಿ ನೈಸ್. ಐ ಥಿಂಕ್ ಮಕ್ಕಳಿಗೆ, ಯಂಗ್ಸ್ಟರ್ಸ್ಗೆ, ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದ್ರ ಜೊತೆಗೆ ಸರ ಕೂಡ ಕಳಿಸಿದ್ದಾರೆ. ಇವ್ರ ಹತ್ರ ಇಮಿಟೇಷನ್ ಜ್ಯುವೆಲ್ರಿ, ಬೀಟ್ಸ್ ವರ್ಕ್, ಪರ್ಲ್ಸ್ ಸ್ಟೈಲ್ ಇರುವಂತಹ ಜ್ಯುವೆಲ್ರಿ, ಹಾಗೇನೆ ಮತ್ತಷ್ಟು ಇಮಿಟೇಷನ್ ಜ್ಯುವೆಲ್ರಿ, ಬ್ರೈಡಲ್ ಜ್ಯುವೆಲ್ರಿ ಕೂಡ ಇವರು ಕಸ್ಟಮೈಸೇಷನ್ ಮಾಡ್ತಾರೆ. ಇನ್ನು ಔಟ್ಫಿಟ್ಸ್ಗಳನ್ನ ಕೂಡ ರೀಸೇಲ್ ಮಾಡ್ತಾರೆ. ಇದ್ರ ಜೊತೆಗೆ ನಿಮಗೆ ಡ್ರೈ ಫ್ರೂಟ್ಸ್ ಅಥೆಂಟಿಕ್ ಆಗಿರುವಂಥದ್ದು ಕಾಶ್ಮೀರಿಂದ ಬೇಕು ಅಂದರೆ ಅದನ್ನು ಕೂಡ ನಿಮಗೋಸ್ಕರ ಅರೇಂಜ್ ಮಾಡ್ತಾರೆ. ಆಲ್ಸೋ ಇವರ ಪಾಲಿಸೀಸ್ ಬಂದ್ಬಿಟ್ಟು 1000 ಮೇಲೆ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ ಡೆಲಿವರಿ ಫೀಸ್ ಇರಲ್ಲ, ಶಿಪ್ಪಿಂಗ್ ಚಾರ್ಜಸ್. ಅದರ್ವೈಸ್ ಶಿಪ್ಪಿಂಗ್ ಚಾರ್ಜಸ್ ನೀವು ಕೊಡಬೇಕಾಗತ್ತೆ. ಸೊ ಸರ ಹೇಗಿದೆ ನೋಡ್ತೀರಾ? ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಇದನ್ನ ಅವರು ಕೊಟ್ಟು ನನಗೆ ಆಲ್ಮೋಸ್ಟ್ 2-3 ವೀಕ್ಸ್ ಆಯಿತು ಅನ್ಸುತ್ತೆ. ಬಟ್ ನಾನು ಕಾಯ್ತಾ ಇದೆ ಹಬ್ಬದ ಸೀಸನ್ ಟೈಮ್ಗೆ ನಿಮ್ಗೆ ಹೇಳಬೇಕು, ಸೊ ದಟ್ ನಿಮಗೂ ಶಾಪಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಾನು ಯಾವುದೋ ಬೇರೆ ವಿಡಿಯೋ ಮಾಡ್ತಾ ಇದ್ದೆ ಇವಾಗ, ಸೊ ಹಾಗಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ಬದಲಾಗಿದೆ. ಬಟ್ ಎನಿವೇಸ್ ಕ್ವಿಕ್ಕಾಗಿ ಇದನ್ನು ಮಾಡಿ ತೋರಿಸೋಣ ಅಂತ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೇಗಿದೆ ಈ ಸರ ಅಂತ ಮಿಸ್ ಮಾಡದೆ ತಿಳಿಸ್ಬೇಕು. ಸಿಂಪಲ್ ಆಗಿರುವಂಥ ಸರ ನನಗಂತೂ ಇಷ್ಟ ಆಯಿತು. ಆ್ಯಕ್ಚುಲಿ ಸಾರೀಸ್ಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ. ಆಲ್ಸೋ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ. ಬಟ್ ಇಯರಿಂಗ್ಸ್ ನನಗೆ ಹಾಕೋಕ್ಕಾಗಲ್ಲ, ಬಿಕಾಸ್ ನಾನು ಇಯರ್ ಹೋಲ್ಸ್ ಚಿಕ್ಕದಿದೆಯಲ್ಲ, ಮಾಮೂಲಿ ಅದು ತೆಳ್ಳಗೆ ಬರುತ್ತಲ್ಲ, ತಿನ್ ಒನ್, ಅದು ಹಾಕಿದ್ರೆ ಓಕೆ. ಬಟ್ ಇದು ದಪ್ಪ ಇದೆ ಹಿಂದ್ಗಡೆ, ಸೊ ಹಾಗಾಗಿ ನನಗದು ಸಪೋರ್ಟ್ ಅನ್ಸಲ್ಲ. ಬಟ್ ಐ ಕ್ಯಾನ್ ಟ್ರೈ. ಪೇನ್ಫುಲ್ ಆಗುತ್ತೆ ಬಿಕಾಸ್ ನಾನು ಜನರಲಿ ಈ ಥರದ್ದು ಹಾಕಲ್ಲ ಅಲ್ವಾ. ಸೊ ಇಯರಿಂಗ್ಸ್ ಆ್ಯಂಡ್ ಬ್ಯಾಂಗಲ್ಸ್ ಕೂಡ ಐ ಲವ್. ಎಲ್ಲಕ್ಕಿಂತ ಫೇವ್ರೆಟ್ ನನಗೆ ಈ ಬ್ಯಾಂಗಲ್ಸ್. ಐ ಲವ್ ದಿಸ್. ಇನ್ಫ್ಯಾಕ್ಟ್ ಈ ಬ್ಯಾಂಗಲ್ ಸೈಜ್ ನನಗೆ ಸ್ವಲ್ಪ ದೊಡ್ಡದಾಗುತ್ತೆ, ಸೊ ನನ್ನ ಅಮ್ಮನಿಗೆ ಪರ್ಫೆಕ್ಟ್ ಆಗುತ್ತೆ. ಇವರ ವಾಟ್ಸಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ಆ ವಾಟ್ಸಪ್ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ಯಾವ್ಯಾವ ಬಟ್ಟೆ ಕಲೆಕ್ಷನ್ಸ್ ಇದೆ, ಯಾವ್ಯಾವ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ, ಯಾವ್ಯಾವ ಪ್ರೈಸ್ ರೇಂಜಲ್ಲಿ ಇದೆಯಂತ. ಸೊ ಹಬ್ಬದ ಸೀಸನ್ಗೆ ಯು ಕ್ಯಾನ್ ಗೋ ಆ್ಯಂಡ್ ಶಾಪ್. ಸರಿ, ಇವಾಗ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಅದೇ ದಿನ ಸಂಜೆ ನಾವು ಹೋಗಿದ್ದು ಹ್ಯುಂಡೈ ಶೋರೂಮ್ಗೆ. ಅಪ್ಪ ಅಮ್ಮ ಹೇಗಿದ್ರು ಇದ್ರಲ್ಲ, ಸೊ ಐ ಥಾಟ್ ಎಲ್ಲರೂ ಹೋಗೋಣ, ಚೆಕ್ ಮಾಡೋಣ ಅಂತ. ನಾವು ಬೇರೆ ಶೋರೂಮ್ಗೆ ಹೋಗಿದ್ವಿ ಲಾಸ್ಟ್ ಟೈಮ್. ಈ ಸತಿ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ತುಂಬಾ ವೇಟಿಂಗ್ ಪೀರಿಯಡ್ ಇರೋದಂತೂ ನಿಜ.
4 ಮಂತ್ಸ್ ಮಿನಿಮಮ್ ವೇಟಿಂಗ್ ಪೀರಿಯಡ್ ಇದೆ. ಬಿಕಾಸ್ ಕ್ರೆಟಾದವರ ಪಾಲಿಸೀಸ್ ತುಂಬಾ ಚೆನ್ನಾಗಿದೆಯಲ್ಲ, ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಇದ್ರ ಜೊತೆಗೆ ಹಲವಾರು ಪ್ರೈಸ್ ರೇಂಜಸಲ್ಲಿ ನಿಮಗೆ ಬೇರೆ ಬೇರೆ ಫೀಚರ್ಸ್ ಬರುತ್ತೆ. ಅಂದರೆ ನಮ್ಮ ಬಜೆಟ್ ತಕ್ಕಂತೆ ನಮಗೆ ಕಾರಲ್ಲಿ ಫೀಚರ್ಸ್ ಇರುವಂಥದ್ದು ಕೂಡ ಸಿಗುತ್ತೆ. ಪ್ಯಾನರಾಮಿಕ್ ಸನ್ ರೂಫ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆದರೆ ನಾವಿನ್ನೂ ಕಂಟೆಂಪ್ಲೇಟ್ ಮಾಡ್ತಾ ಇದ್ದೀವಿ, ಕ್ರೆಟಾ ಬೇಕಾ, 4 ಮಂತ್ಸ್ ಯಾರಪ್ಪ ವೇಟ್ ಮಾಡೋದು ಅಂತ. ಲೆಟ್ ಸಿ ಏನಾಗುತ್ತೆ ಅಂತ. ಇವತ್ತು ಎಕ್ಸೈಟ್ಮೆಂಟಲ್ಲಿ ಬಂದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ದೇರ್ ಇಸ್ ನೋ ಟೆಸ್ಟ್ ಡ್ರೈವ್. ನಾಳೆ ಸಿಗುತ್ತೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಬಜೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವ, ಸೊ ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಆ್ಯಂಡ್ ದೆನ್ ವಿಲ್ ಕಮ್ ಟು ಫೈನಲ್ ಡಿಸಿಷನ್. ಯಾವುದೇ ಅಪ್ಡೇಟ್ಸ್ ಇದ್ದರೂ ಯು ವಿಲ್ ಡೆಫಿನೆಟ್ಲಿ ನೋ ಇಟ್ ವೆರಿ ಸೂನ್. ಸದ್ಯಕ್ಕೆ ವಿಲ್ ಗೋ ಹೋಮ್. ಟಿವಿ ಕೆಳಗಡೆ ಒಂದು ಟೇಬಲ್ ಇಟ್ಟಿದ್ದೀವಲ್ಲ, ಅದನ್ನು ಕವರ್ ಮಾಡೋಣ ಈ ಥರ ಅಂತ ಅಮೆಝಾನಿಂದ ಈ ಒಂದು ಕ್ಲಾತ್ ಮೆಟೀರಿಯಲ್ನ ಆರ್ಡರ್ ಮಾಡಿದ್ದೆ. ಚೆನ್ನಾಗಿರುವಂಥ ಮೆಟೀರಿಯಲ್ ಇದು. ಸೊ ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ. ಅಮೆಝಾನಿಂದ ಏನೆಲ್ಲ ತಂದಿದ್ದೀನಿ ಡೀಟೇಲ್ ಆಗಿ ನಿಮಗೆ ಲಿಂಕ್ಸ್ ಆ್ಯಂಡ್ ವಿಡಿಯೋನ ಡೆಫಿನೆಟ್ ಆಗಿ ಮಾಡಿ ತಿಳಿಸ್ತೀನಿ. ಓಕೆ, ಹಾಗೆಯೇ ನವರಾತ್ರಿ ಹಬ್ಬಕ್ಕೆ ಅಂತ ನಮಗೆ ಮಿನರ್ವಾರ್ ಫ್ಯಾಮಿಲಿ ಕಡೆಯಿಂದ ಇಷ್ಟೊಂದು ಸ್ವೀಟ್ಸ್ ಕೂಡ ಬಂದಿತ್ತು. ಇನ್ನು ಅದೇ ದಿನ ರಾತ್ರಿ ನಮ್ಮ ಮನೆ ಪಕ್ಕ ನಾನು ದೀಪು ವಾಕಿಂಗ್ ಹೋಗಬೇಕಾದ್ರೆ ನವರಾತ್ರಿಗೆ ಏನೋ ಪೂಜೆ ಕೂಡ ಇಟ್ಟಿದ್ರು. ಅಲ್ಲಿ ಸ್ಪೆಷಲ್ ಆಗಿ ಏನೋ ಪ್ರೋಗ್ರಾಮ್ ಇತ್ತು. ಅರೆ ನಮ್ಮ ಮನೆ ಹತ್ರದಲ್ಲೇ ಇದೆ. ಸೊ ವಾಕಿಂಗ್ ಇಂದ ಹಾಗೆ ನಾನು ದೀಪು ಮನೆಗೆ ಹೋಗ್ಬಿಟ್ಟು ಮನೆಯವ್ರನ್ನೆಲ್ಲ ಕರ್ಕೊಂಡು ಮತ್ತೆ ಈ ಪ್ಲೇಸಿಗೆ ಬಂದ್ವಿ. ಎಷ್ಟು ಚೆನ್ನಾಗಿ ದುರ್ಗಾ ಪೂಜಾನ ಅರೇಂಜ್ ಮಾಡಿದ್ದಾರೆ ಗೊತ್ತಾ. ಇದು ಅಸ್ಸಾಂ ಕಮ್ಯುನಿಟಿ ಅವರು ಸೇರಿ ಮಾಡ್ಕೊಂಡಿರೋದು. ಅವ್ರದ್ದೇ ಆದಂಥ ಶೈಲಿಯ ಡಾನ್ಸಸ್ ಇತ್ತು, ಅವರ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು. ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ನಮ್ಮ ಕಡೆ ನವರಾತ್ರಿಗೆ ವೆಜ್ ತಿಂದರೆ ಇವರೆಲ್ಲರೂ ನಾನ್ ವೆಜ್ನ ಇಷ್ಟಪಡ್ತಾರೆ. ಹಾಗಾಗಿ ವೆರೈಟಿ ನಾನ್ ವೆಜ್ ಫುಡ್ ಐಟಮ್ಸ್, ನಾರ್ತ್ ಇಂಡಿಯನ್ ಸ್ಟೈಲ್ ಫುಡ್, ಇದ್ರ ಜೊತೆಗೆ ಅಲ್ಲಿ ಸ್ವಲ್ಪ ಆಟಾಡೋದು, ಹಾಗೆಯೇ ಒಂದು ಸ್ವಲ್ಪ ಈ ಥರದ ಶಾಪಿಂಗ್ ಕೂಡ ಇತ್ತು. ನಾನು ಸ್ವಲ್ಪ ತಗೊಂಡೆ. ಎನಿವೇಸ್, ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.